ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದು ಈಗಾಗಲೇ ಹೇಳಿದಾಗೆ 5ನೇ ಕಾರ್ಯಕ್ರಮ ಈ ಶೈಕ್ಷಣಿಕ ವರ್ಷದ್ದು. ಈ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಹಾಗೆ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿದೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಬಹಳ ಒಂದು ಅರ್ಥಪೂರ್ಣವಾಗಿ ನೆರವೇರಿಸಿಕೊಂಡು ಬರುವಂಥದ್ದು. ವಿದ್ಯಾರ್ಥಿಗಳ ವ್ಯಕ್ತಿತ್ವಕ್ಕೆ ಪೂರಕವಾಗಿ ನಾಯಕತ್ವ ತರಬೇತಿಯೊಂದಿಗೆ ವಿದ್ಯಾರ್ಥಿಗಳಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಂಚಾಲಕರಾದ ಕಡಂಜ ಸೋಮಶೇಖರ್ ಚೌಟ್ರು ವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟನೆ ಮಾಡಲಿಕ್ಕೆ ಪ್ರೊಫೆಸರ್ ಮಂಜಯ್ಯ ಅವರು ಈಗಾಗಲೇ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಮುಖ್ಯ ಉಪಾಧ್ಯಾಯರಿದ್ದಾರೆ, ಸಹೋದ್ಯೋಗಿ ಬಂಧುಗಳಿದ್ದಾರೆ. ಹೊಸಕರಲ್ ಚಾನೆಲ್ನ ನಿರ್ದೇಶಕರಾಗಿರುವಂಥ ಸನ್ಮಾನ್ಯ ವಿದ್ಯಾಧರ್ ಶೆಟ್ಟಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಆಹ್ವಾನಿಸಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸರಸ್ಯ ಶ್ಯಾಮಲಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಬಂದಂಥ ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಮುಖ್ಯಸ್ಥರಾಗಿರುವಂಥ ಶ್ರೀಮತಿ ಉಷಲತಾ ಟೀಚರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ವಿದ್ಯಾರ್ಥಿ ಪರಿಷತ್ನ ಉದ್ಘಾಟನಾ ಸಮಾರಂಭದಲ್ಲಿ ಇದೀಗಲೇ ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಉಭಯ ವಿದ್ಯಾಸಂಸ್ಥೆಯ ಸಂಚಾಲಕರು ಆಗಿರುವ ಶ್ರೀಯುತ ಸೋಮಶೇಖರ್ ಚೌಟ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇದೀಗಲೇ ಆ ವಿದ್ಯಾರ್ಥಿ ಪರಿಷತ್ನ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಲಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಕಂಪ್ಯೂಟರ್ ಸೈನ್ಸ್ನ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜಯ್ಯ ಸರ್ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹೊಸಕರಲ್ ಚಾನೆಲ್ನ ವಿದ್ಯಾಧರ್ ಶೆಟ್ಟಿ ಇವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅಧ್ಯಾಪಕ ಮಿತ್ರರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶಾಲಾ ನಾಯಕನಾದ ಶಾಕಿರ್ ಮತ್ತು ವಿದ್ಯಾರ್ಥಿ ಪರಿಷತ್ನ ಎಲ್ಲ ಮಕ್ಕಳಿಗೆ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಬಂದಂಥ ಎಲ್ಲ ಅತಿಥಿಗಳನ್ನು ಕೂಡ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ಸ್ವಾಗತಿಸಿದಂತಹ ನಮ್ಮ ಮುಖ್ಯ ಗುರುಗಳಾದ ಶ್ರೀಮತಿ ಉಷಲತಾ ಟೀಚರ್ ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದ ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರಾಸ್ತಾವಿಕವಾಗಿ ಒಂದು 2 ಮಾತುಗಳು. ನಮ್ಮ ವಿದ್ಯಾಸಂಸ್ಥೆ ಈಗಾಗಲೇ ಸುಮಾರು ಒಂದು 55 ವರ್ಷಗಳನ್ನು ಇತಿಹಾಸವನ್ನು ಹೊಂದಿರುವಂಥದ್ದು. ಈಗ ಮಂಜಯ್ಯ ಸರ್ ಅವರಿಗಂತೂ ಸಂಪೂರ್ಣವಾಗಿ ಗೊತ್ತಿದೆ ವಿದ್ಯಾಸಂಸ್ಥೆ ಬೆಳೆದು ಬಂದ ರೀತಿ. ಯಾಕೆಂತೇಳಿದರೆ ಡಾಕ್ಟರ್ ಮಂಜಯ್ಯ ಅವರು ನಮ್ಮ ವಿದ್ಯಾಸಂಸ್ಥೆಗೆ ಪ್ರಥಮ ಬಾರಿಗೆ ಭೇಟಿ ಕೊಡುವುದಂತಲ್ಲ, ತುಂಬ ಹಲವಾರು ವರ್ಷಗಳಿಂದ ನಮ್ಮ ರವೀಂದ್ರ ಮಹರ್ಷಿ ಅವರನ್ನು ಕರೆಸಿದ್ದಾರೆ. ಮಾತ್ರ ಅಲ್ಲದೆ ನಮಗೂ ನಮ್ಮ ಮಂಜಯ್ಯ ಸರ್ ಅವರಿಗೂ ಹಲವು ಒಂದು ಒಳ್ಳೆಯ ನಿಕಟಪೂರ್ವ ಸಂಬಂಧ ಕೂಡ ಇದೆ ವಿದ್ಯಾಸಂಸ್ಥೆಗೆ. ಆ ನೆಲೆಯಲ್ಲಿ ಕೆಲವೊಂದು ನೂತನ ಯೋಜನೆಗಳನ್ನು ನಾನು ಇಲ್ಲಿ ಪ್ರಸ್ತಾವಿಸಲಿಕ್ಕೆ ಖುಷಿ ಪಡ್ತೇನೆ. ವಿಶೇಷವಾಗಿ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತೇಳಿ ನಮ್ಮ ಈಗಾಗಲೇ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ಸಮಸ್ಯೆಗಳಲ್ಲಿ ಇದೆ. ಅದು ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಸ್ವಲ್ಪ ಸಣ್ಣ ವಿಚಾರ ಏನು ಅಂತ ಹೇಳಿದರೆ, ಈಗಾಗಲೇ ಯಾವುದೇ ಅಧ್ಯಾಪಕರುಗಳನ್ನು ನೇಮಕಾತಿಯೇ ಇಲ್ಲ. ಪ್ರಾಥಮಿಕ ಶಾಲೆಯಲ್ಲಿ ಅಂತೂ 1994 ನಂತರ ಯಾವುದೇ ಅಧ್ಯಾಪಕರ ನೇಮಕಾತಿ ಇಲ್ಲ, ಪ್ರಮೋಷನ್ಗಳಿಲ್ಲ, ಯಾವುದೇ ಬಡ್ತಿ ಇಲ್ಲ, ಎಂಥದ್ದು ಇಲ್ಲ. ಪ್ರೌಢಶಾಲೆಯಲ್ಲಿ ಅಷ್ಟೇ 2017 ಕೊಟ್ಟಿದ್ದಾರೆ. ಈಗ 2017 ಒಳಗೆ ಯಾರು ರಿಟೈರ್ಡ್ ಆಗ್ತಾರೆ ಅವರನ್ನು ಮಾತ್ರ ತುಂಬಿಸಿಕೊಳ್ಬೋದು ಎನ್ನುವಂಥ ಸರ್ಕಾರದ ಕೆಲವೊಂದು ನಿಯಮಗಳು. 70 ಮಕ್ಕಳು ಇದ್ದರೆ ಮಾತ್ರ ಒಬ್ಬ ಅಧ್ಯಾಪಕ ಅಂತ. ನೋಡಿ ಎಂತೆಲ್ಲ ಇದಿದೆ ಅಂತೇಳಿ. ಈ ರೀತಿಯಲ್ಲಿ ಈ ಕನ್ನಡ ಮಾಧ್ಯಮ ಶಾಲೆ
ಸುಮಾರು 100 ಮಕ್ಕಳು ಬೇಕು ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರು ಇರಬೇಕು ಅಂತ ಹೇಳಿದ್ರೆ. ಇದೆಲ್ಲ ವಿಚಾರಗಳು. ಒಬ್ಬರು ಅಧ್ಯಾಪಕರು ಎಲ್ಲ ರಿಟೈರ್ಡ್ ಆದರೆ, ಇಲ್ಲ ಕನ್ನಡ ಅಧ್ಯಾಪಕರು ಇದ್ದರೆ ಅವರೇ ಇಂಗ್ಲೀಷ್ ಮಾಡಬೇಕು, ಅವರೇ ಸೋಷಿಯಲ್ ಮಾಡಬೇಕು. ಹೀಗೆ ಸೈನ್ಸ್ನವರು, ಮ್ಯಾಥ್ಸ್ನವರು ರಿಟೈರ್ಡ್ ಆದರೆ ಸೈನ್ಸ್ನವರೇ ಅದನ್ನು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ಈ ರೀತಿಯ ಎಲ್ಲ ಗೊಂದಲಮಯ ಈ ಕೆಲವು ಯೋಜನೆಗಳು ಅನುಷ್ಠಾನದಿಂದಾಗಿ ಇವತ್ತು ಅನುದಾನಿತ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ತುಂಬ ಬೇಸರದಲ್ಲಿ ಹೋಗ್ತಾ ಇದೆ. ಅದಕ್ಕಿಂತಲೂ ವಿಶೇಷತೆ ಏನು ಅಂತ ಹೇಳಿದ್ರೆ, 2004 ನಂತರ ಯಾರೆಲ್ಲ ಇದು ಅಪಾಯಿಂಟ್ಮೆಂಟ್ ಆದರೂ ಅವರಿಗೆಲ್ಲ ಈಗ ಕೂಡ ನಿವೃತ್ತಿ ನಂತರ ಪೆನ್ಷನ್ ಇಲ್ಲ, ಎಂತ ಇಲ್ಲ, ಹಾಗೆ ಎದ್ದುಕೊಂಡು ಹೋಗುವಂಥ ಸ್ಥಿತಿಗತಿಗಳು. ಹಾಗಾಗಿ ಇವತ್ತು ಕನ್ನಡ ಮಾಧ್ಯಮ ಶಾಲೆಯನ್ನು ಮುನ್ನಡೆಸುವಂಥದ್ದೇ ಬಹಳ ದೊಡ್ಡ ನಮಗೆಲ್ಲ ಕೆಲಸ. ಆ ನೆಲೆಯಲ್ಲಿ ಇವತ್ತು ನಮ್ಮ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳದಲ್ಲಿ ಸುಮಾರು ಒಂದು 167 ಮಕ್ಕಳು ಈ ವರ್ಷ ಇದ್ದೇವೆ 8th 9th 10th. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ನಮ್ಮ ವಿದ್ಯಾಸಂಸ್ಥೆ ಪಠ್ಯ ಮತ್ತು ಪಠ್ಯೇತರದಲ್ಲಿ ಹಲವಾರು ಕೆಲಸಗಳನ್ನು ಇವತ್ತು ಈ ಪರಿಸರದಲ್ಲಿ ಮಾಡಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತ ತಮಗೆಲ್ಲ ಗೊತ್ತಿದೆ. 8ನೇ ಮತ್ತು ಬಡ ಮಕ್ಕಳನ್ನು ಸುಮಾರು ಒಂದು 70 ಮಕ್ಕಳನ್ನು, ಈ ವರ್ಷ ಕೂಡ ಸುಮಾರು ಒಂದು 62 ಮಕ್ಕಳನ್ನು ದತ್ತು ತಗೊಂಡು ಸಂಪೂರ್ಣವಾಗಿ ಶೈಕ್ಷಣಿಕವಾಗಿ ದತ್ತು ತಗೊಂಡಿದ್ದೇವೆ. ಅದು ಮಾತ್ರ ಅಲ್ಲದೆ, ಯಾವುದಾದ್ರೂ ಅತಿಥಿಗಳು ಬಂದರೆ, ಈಗಾಗಲೇ ಅತಿಥಿಗಳು ಮೊನ್ನೆ ನಾವು ಪ್ರಾರಂಭ ಮಾಡಿದ್ದೇವೆ. ಅತಿಥಿಗಳ ಕೈಯಲ್ಲಿ ಜ್ಞಾನ ವೃಕ್ಷ ಯೋಜನೆ ಅಡಿಯಲ್ಲಿ ಸಸಿಯನ್ನು ನೆಡುವಂಥದ್ದು, ಮಕ್ಕಳಿಗೆ ಪರಿಸರ ಪ್ರೀತಿಯನ್ನು ಉಂಟು ಮಾಡಲಿಕ್ಕೋಸ್ಕರ. ಅದು ಮಾತ್ರ ಅಲ್ಲದೆ, ಮಕ್ಕಳಿಂದಲೇ ಸಸಿಯನ್ನು ನೆಟ್ಟು ಪೋಷಣೆ ಮಾಡುವಂಥದ್ದು, ಆ ಮಕ್ಕಳಿಗೆ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ. ಅರಿವಿನ ಸಸಿ ಯೋಜನೆ ಅಂತೇಳಿ ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿದೆ. ಮಗುವಿನ ಬರ್ತ್ಡೇ ದಿನ ಆ ಮಗುವಿಗೆ ಶುಭವನ್ನು ಮೈಕಲ್ಲಿ ಹಾರೈಸಿಕೊಂಡು ಆ ಮಗು ಕೈಯಿಂದಲೇ ಸಸಿಯನ್ನು ನೆಟ್ಟು ಪೋಷಣೆ ಮಾಡುವಂಥದ್ದು. ಅದು ದೊಡ್ಡ ದೊಡ್ಡ ಸಸಿಯ ಹಣ ಕೊಡು ತರಬೇಕು ಅಂತಿಲ್ಲ, ತಮ್ಮ ಮನೆಯಲ್ಲೇ ಇರುವಂಥದ್ದು ಯಾವ ತುಳಸಿ ಗಿಡ ಕೂಡ ಆಗ್ಬೋದು ಅಂತ ಹೇಳಿದ್ದೇವೆ. ಎಲ್ಲ ಆ ಗಿಡಗಳನ್ನು ತಂದು ನೆಡುವಂಥದ್ದು, ಆ ಸಂಪೂರ್ಣವಾಗಿ 2-3 ವರ್ಷ ಆ ಮಗುವೇ ಅದನ್ನು ಪೋಷಣೆ ಮಾಡುವಂಥ ಒಂದು ಯೋಜನೆ, ಅದು ಅರಿವಿನ ಸಸಿ ಯೋಜನೆ ಅಂತೇಳಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು. ಒಂದು ಕಡೆ ಸ್ಪೋರ್ಟ್ಸು, ಕಳೆದ ವರ್ಷ ರಾಜ್ಯ ಪುರಸ್ಕಾರ ತಮ್ಮ ಮಂಜಯ್ಯ ಸರ್ ಹತ್ರ ಹೇಳುವಂಥದ್ದು, 3 ಮಕ್ಕಳು ರಾಜ್ಯ ಪುರಸ್ಕಾರ ಅವಾರ್ಡನ್ನು ಪಡೆದುಕೊಂಡಿದ್ದಾರೆ ನಮ್ಮ ಸ್ಕೌಟ್ಸ್ ಗೈಡ್ಸಲ್ಲಿ, ಕಳೆದ ವರ್ಷದ ಕತೆ. ಈ ವರ್ಷ ಕೂಡ 3 ಮಕ್ಕಳು ಈಗಾಗಲೇ ರಾಜ್ಯ ಪುರಸ್ಕಾರ ಪರೀಕ್ಷೆಯನ್ನು ಬರೀಲಿಕ್ಕೆ ರೆಡಿಯಾಗಿದ್ದಾರೆ, ಪ್ರಿಪರೇಟರಿ ಪರೀಕ್ಷೆ ಬರೆದಿದ್ದಾರೆ. ರಾಜ್ಯ ಪರೀಕ್ಷೆ ನಾಳ್ದು 15, 16, 17 3 ದಿನ ಜುಲೈಯಲ್ಲಿ ಉಡುಪಿಯಲ್ಲಿ ನಡೆಯುತ್ತದೆ. ಆ ಒಂದು ಪರೀಕ್ಷೆಯಲ್ಲಿ ಕೂಡ 3 ಮಕ್ಕಳು ಬರೀಲಿಕ್ಕೆ ಈಗಾಗಲೇ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ಕಳೆದ ವರ್ಷ 7 ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ಕುಸ್ತಿಯಲ್ಲಿ ಮತ್ತು ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ನಲ್ಲಿ. ಹೀಗೆ ಸ್ಪೋರ್ಟ್ಸ್ ಆದರೆ ಪ್ರತಿಭಾ ಕಾರಂಜಿಯಲ್ಲಿ ಕೂಡ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟ ತನಕ ಕಳೆದ ವರ್ಷ ಭಾಗವಹಿಸಿದ್ದಾರೆ. ಪಠ್ಯೇತರವಾಗಿ ಈ ರೀತಿಯಲ್ಲಿ ಆದರೆ, ನಮ್ಮ ಪಠ್ಯಕ್ಕೆ ಸಂಬಂಧಿಸಿ ಸುಮಾರು ನಿನ್ನೆ ಕೂಡ 4 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ. ಒಂದು ಮಗು 94 ಅಂದರೆ 95% ಅಂಕಗಳನ್ನು ಪಡೆಯುವುದರೊಂದಿಗೆ ದೀಕ್ಷಾ ಬಿ ಶೆಟ್ಟಿ ಅವರು ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು SLCಯಲ್ಲಿ ಪಡೆದುಕೊಂಡಿದ್ದಾರೆ. ಒಮ್ಮೆ ಚಪ್ಪಾಳೆ ತಟ್ಟುವ ಅವರಿಗೆ, ಆಯಿತಾ? ಹಾಗೆ ಈ ರೀತಿಯ ಎಲ್ಲ ಸಾಧನೆಗಳಿಗೆ ಅನುಗುಣವಾಗಿ ಇವತ್ತು ನಮ್ಮ ವಿದ್ಯಾಸಂಸ್ಥೆ ಉಳ್ಳಾಲ ಭಾಗ ಮಾತ್ರ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಹೆಸರನ್ನು ಪಡೆದುಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಕೊಡ್ತೇವೆ. ಇದಕ್ಕೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ತಿಂಗಳಿಗೆ 2-3 ಕಾರ್ಯಕ್ರಮ ಬಹಳ ಒಂದು ಮನಮೆಚ್ಚುವಂಥದ್ದು, ನಿಮಗೆ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಮುಂದಕ್ಕೆ ತಮ್ಮ ವ್ಯಕ್ತಿತ್ವವಾಗಿ ಬೆಳವಣಿಗೆ ಆಗುವಾಗ ಇಂಥ ಚಟುವಟಿಕೆಗಳಿಗೆ ಪೂರಕವಾಗಿ ಇರ್ತದೆ. ಹಾಗಾಗಿ ಇದನ್ನು ಈಗಲೂ ಕೂಡ ಹಿಂದಿನ ಮಕ್ಕಳು, ಓಲ್ಡ್ ಸ್ಟೂಡೆಂಟ್ಗಳು ಬರುವಾಗ ಹೇಳ್ತಾರೆ, ಸರ್ ಆ ಮಾರ್ಚ್ ಬಸ್ಸಲ್ಲಿ ಕರೆದುಕೊಂಡು ಹೋಗೋದು, ನಾವು ಪ್ರತಿಜ್ಞೆ ಸ್ವೀಕಾರ ಮಾಡೋದು ಅತಿಥಿಗಳಿಂದ, ಅದೆಲ್ಲ ಒಂಥರ ಖುಷಿ ಕೊಟ್ಟ ವಿಚಾರಗಳು ಸರ್, ನಮಗೆ ಮರೆಯಲಿಕ್ಕೆ ಅಸಾಧ್ಯ ಅಂತೇಳಿ. ಹಾಗೆ ನೀವು ಕೂಡ ಈಗ ಸಣ್ಣ ಮಟ್ಟದಲ್ಲಿ ನಾವು ಯಾವ ರೀತಿ ಇಲೆಕ್ಷನ್ ಆಯಿತು ಅದೇ ರೀತಿ ನಿಮಗೆ ಕೂಡ ಮಾಡಿದ್ದೇವೆ. ಪೋಲಿಂಗ್ ಆಫೀಸರು, ಪ್ರೆಸೈಡಿಂಗ್ ಆಫೀಸರು ಅಲ್ವಾ, ಮೈಕ್ರೋ ಒಬ್ಸರ್ವರ್ ಒಬ್ರು ಇದ್ರು, ಮತ್ತು 2 ಪೊಲೀಸ್ನವರು ಇದ್ರು. ಅದೇ ರೀತಿ ಯಾವ ರೀತಿ ನಿಮ್ಮ 18 ವರ್ಷ ಆದ ನಂತರ ನಿಮ್ಮ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ, ಅದಕ್ಕೆ ಪೂರಕವಾಗಿ ಮೊದಲೇ ನಿಮಗೆ ತರಬೇತಿಯನ್ನು ಈಗಲೇ ನಿಮಗೆ ಕೊಟ್ಟಿದ್ದೇವೆ. ಆವಾಗ ನಿಮಗೆ 18 ವರ್ಷ ಆದ ನಂತರ ನಾನು ಕೂಡ ಮತ ಹಾಕಬೇಕು ಎನ್ನುವಂಥ ಒಂದು ದೊಡ್ಡ ನಿರ್ಧಾರ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರ್ತದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ನಾವು ಒಂದು ಕೆಲಸವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಹಾಗಾಗಿ ಒಂದು ಮತದಾನ ಪ್ರಕ್ರಿಯೆ ಆಯಿತು. ಮತದಾನಕ್ಕಿಂತ ಮೊದಲು ಯಾವ ರೀತಿಯ ಪ್ರಕ್ರಿಯೆಗಳು ಆಗಿದೆ, ಇಲೆಕ್ಷನ್ಗೆ ಯಾವ ರೀತಿ ನಾಮಪತ್ರ ಸಲ್ಲಿಸುವಂಥದ್ದು, ನಾಮಪತ್ರ ಹಿಂತೆಗೆದುಕೊಳ್ಳುವುದು ಹೇಗೆ, ಎಲ್ಲವನ್ನು ಕೂಡ ತರಬೇತಿಯನ್ನು ನಾವು ಕೊಟ್ಟು ಇವತ್ತು ನಾವು ಎಲ್ಲಿಗೆ ಮುಟ್ಟಿದ್ದೇವೆ ಅಂತ ಹೇಳಿದರೆ, ಎಲ್ಲ ಪದಾಧಿಕಾರಿಗಳು ಈಗಾಗಲೇ ಮಂತ್ರಿಗಳು ತುಂಬ 23 ಮಂದಿ ಇದ್ದಾರೆ. ಆ 23 ಮಂದಿಗಳಿಗೆ ಕೂಡ ಇವತ್ತು ಪ್ರತಿಜ್ಞಾವಿಧಿ ಬೋಧನಾ ಕಾರ್ಯಕ್ರಮ ಅದು ಹೇಗೆ ನಮ್ಮ ಶಾಸನಬದ್ಧವಾಗಿ ವಿಧಾನಸಭೆಯಲ್ಲಿ ನಡೀತದೋ ಅದೇ ರೀತಿಯಲ್ಲಿ ಇಲ್ಲಿ ಪ್ರಕ್ರಿಯೆಗಳು ಆಗ್ತದೆ. ಅದನ್ನು ಎಲ್ಲ ಮಕ್ಕಳು ಮನಸ್ಸಿಟ್ಟು ಚಂದ ಮಾಡಿ ನೋಡಬೇಕು, ಓ ಹೀಗೆ ಆಗ್ತದೆ, ಯಾವ ರೀತಿ ಈಗ ವಿನೂತನವಾಗಿ
ನೂತನವಾಗಿ ನೂತನ ವಿದ್ಯಾರ್ಥಿಗಳು ಏನು ಒಂದು 61 ಮಕ್ಕಳು ಬಂದಿದ್ದೀರಿ, ನಿಮಗೆ ಇದು ಗೊತ್ತಿರಲಿಕ್ಕಿಲ್ಲ ವಿಚಾರ. ಇದೆಲ್ಲವನ್ನು ಕೂಡ ನೋಡಿಕೊಂಡು ಒಂದು ಒಳ್ಳೆಯ ಅತಿಥಿಗಳು ನಮ್ಮ ಡಾಕ್ಟರ್ ಮಂಜಯ್ಯ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತು ವಿದ್ಯಾರ್ಥಿ ಸರಕಾರ ಘೋಷಣೆ ನಮ್ಮ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ಆದ ನಂತರ ನೀವು ಮಂತ್ರಿಗಳ ಕೆಲಸ ಕಾರ್ಯಗಳು ಸುಮಾರು 7-8 ತಿಂಗಳು ಬಹಳ ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಇದೊಂದು ಪೂರಕವಾದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗ್ತದೆ. ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಮಾತುಗಳು ಕೂಡ ನಿಮಗೆ ಹೇಳ್ತಾರೆ, ಅದೆಲ್ಲ ಚಂದ ಮಾಡಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಅಂತೇಳಿ ಹೇಳ್ಕೊಳ್ತಾ ಇಷ್ಟು ವಿಚಾರಗಳು ನಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಧನ್ಯವಾದಗಳು. ಇದೀಗ ವರದಿ ವಾಚನ, ನಮ್ಮ ಮತದಾನದ ನಂತರ ಯಾವ ಪ್ರಕ್ರಿಯೆಗಳು ಆಗಿದೆ ಎಂಬುದರ ಬಗ್ಗೆ ವರದಿಯನ್ನು ಅಜ್ಮೀನಾ ಅವರು ವಾಚಿಸಲಿಕ್ಕಿದ್ದಾರೆ. 24ನೇ ಸಾಲಿನ ವಿದ್ಯಾರ್ಥಿ ಸರಕಾರದ ಮತದಾನ ಪ್ರಕ್ರಿಯೆ ದಿನಾಂಕ 17/6/2023 ಬೆಳಿಗ್ಗೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಶಾಲೆಯಲ್ಲಿ ಮತದಾನ ಪ್ರಕ್ರಿಯೆ ನಡೆಯಿತು. ಈ ಮತದಾನದ ಪ್ರಕ್ರಿಯೆಯಲ್ಲಿ 10ನೇ ತರಗತಿಯ ಮೊಹಮ್ಮದ್ ಶಾಕೀರ್, ಸುಶಾಂತ್ ಮತ್ತು ಸಮೃದ್ಧಿ ಎನ್ನುವವರು ಸ್ಪರ್ಧಿಗಳಾಗಿ ಭಾಗವಹಿಸಿದರು. ಮತದಾನ ಪ್ರಕ್ರಿಯೆಯ ನಿಯಮವನ್ನು ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ತ್ಯಾಗಂ ಸರ್ ಇವರು ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ತಿಳಿಸಿದರು. ಮುಖ್ಯ ಶಿಕ್ಷಕಿಯಾದ ಉಷಲತಾ ಮತ್ತು ಸಹ ಶಿಕ್ಷಕಿಯವರು ಸಹಕರಿಸಿದರು. ಹೀಗೆ ಮತದಾನ ಪ್ರಕ್ರಿಯೆ ಆರಂಭವಾಯಿತು. ನಂತರ ಮತ ಎಣಿಕೆ ಆಯಿತು. ಅದರಲ್ಲಿ ಸುಶಾಂತ್ನವರು 35 ಮತಗಳನ್ನು ಪಡೆದರು ಹಾಗೂ ಸಮೃದ್ಧಿ ಅವರು 52 ಮತಗಳನ್ನು ಪಡೆದರು ಹಾಗೂ ಶಾಕೀರ್ ಅವರು 65 ಮತಗಳನ್ನು ಪಡೆದರು, ಜಯಶಾಲಿಯಾದರು. ವಿದ್ಯಾರ್ಥಿ ಸರಕಾರದ ನಾಯಕನಾಗಿ ಮೊಹಮ್ಮದ್ ಶಾಕೀರ್, ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದ ಸಮೃದ್ಧಿ, ಸದಸ್ಯರಾಗಿ ಆಯ್ಕೆಯಾದ ಸುಶಾಂತ್ ಅವರುಗಳು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಮತದಾನ ಪ್ರಕ್ರಿಯೆಯನ್ನು ನಮ್ಮ ಶಾಲಾ ಶಿಕ್ಷಕಿ ವೃಂದದವರು ಬಹಳ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟರು. ಹಾಗೆ ರಾಷ್ಟ್ರಗೀತೆಯೊಂದಿಗೆ ಅಂದಿನ ಕಾರ್ಯಕ್ರಮವು ಸಮಾಪ್ತಿಗೊಂಡಿತು. ಮಂತ್ರಿಮಂಡಲ ರಚನೆ ದಿನಾಂಕ 28/6/2023 ಮುಖ್ಯಮಂತ್ರಿಯಾದ ಶಾಕೀರ್ ಅವರ ಅಧ್ಯಕ್ಷತೆಯಿಂದ ಮಂತ್ರಿಮಂಡಲದ ರಚನೆ ನಡೆಯಿತು. ಎಲ್ಲ ವ್ಯವಸ್ಥೆಗಳಿಗೆ ಅನುಗುಣವಾಗಿ ಮತ್ತು ಆಸಕ್ತಿಯನ್ನು ಗಮನಿಸಿ ಮಂತ್ರಿ ಪದವಿಯನ್ನು ನೀಡಲಾಯಿತು. ಧನ್ಯವಾದಗಳು. ನಮ್ಮ ಅಜ್ಮೀನಾ ಬಹಳ ಉತ್ತಮ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ 2023-24ನೇ ಸಾಲಿನಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಈಗ ನಮ್ಮ ಮುಖ್ಯಮಂತ್ರಿ ಸಭಾಪತಿಗಳಾಗಿರ್ತಾರೆ, ಅವರಿಗೆಲ್ಲರಿಗೂ ಪ್ರಮಾಣ ವಚನ ಸ್ವೀಕಾರ, ಪ್ರತಿಜ್ಞೆ ಪ್ರತಿಜ್ಞೆ ಬೋಧನೆ ಆದ ಕೂಡಲೇ ಎಲ್ಲ ಮಂತ್ರಿಗಳು ಬರ್ತಾರೆ. ಮಂತ್ರಿಗಳಿಗೆ ಕೂಡ ಪ್ರತಿಜ್ಞೆ ಬೋಧಿಸಾದ ಕೂಡಲೇ ಮತ್ತೆ ಉದ್ಘಾಟನೆ ನಡೆಯುತ್ತದೆ. ನಮ್ಮ ಈ ಸಾಲಿನ ಮುಖ್ಯಮಂತ್ರಿಗಳು ಮೊಹಮ್ಮದ್ ಶಾಕೀರ್ ಅವರನ್ನು ಈಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪ್ರತಿಜ್ಞೆಯನ್ನು ಬೋಧಿಸಬೇಕು ಅಂತೇಳಿ ನಮ್ಮ ಮುಖ್ಯ ಅತಿಥಿಗಳಾದ ಮಂಜಯ್ಯ ಸರ್ ಅವರಲ್ಲಿ ವಿನಂತಿ ಮಾಡ್ತೇವೆ. ತದನಂತರ ಸಭಾಪತಿಗಳು ಬಾಕಿ ಎಲ್ಲ ಮಂತ್ರಿಗಳಿಗೆ ಪ್ರತಿಜ್ಞೆಯನ್ನು ಬೋಧಿಸ್ತಾರೆ. ಈಗ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ನಡೆದಿದೆ. ಶ್ರೀಯುತ ಮೊಹಮ್ಮದ್ ಶಾಕೀರ್ ಎಂಬ ಹೆಸರಿನ ನಾನು 2023-24ನೇ ಸಾಲಿನ ವಿದ್ಯಾರ್ಥಿ ಸರಕಾರದ ಮುಖ್ಯಮಂತ್ರಿಯಾಗಿ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ವಿದ್ಯಾಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಮತ್ತು ಆಡಳಿತ ಪಕ್ಷದ ಎಲ್ಲ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಈಗ 2023-24ನೇ ಸಾಲಿನ ಈ ಒಂದು ಸಭಾಪತಿಗಳಾಗಿ ಕೆಲಸ ಮಾಡಲಿಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಆಯ್ಕೆಯಾದವರು ವರ್ಷ, ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುವ. ಅವರಿಗೆ ಪ್ರತಿಜ್ಞೆಯನ್ನು ನಮ್ಮ ಮುಖ್ಯ ಶಿಕ್ಷಕರು ಬೋಧಿಸುತ್ತಾರೆ.
2023-24ನೇ ಸಾಲಿನ ಶಾಲಾ ಸರಕಾರದ ಸಭಾಪತಿಯಾದ ವರ್ಷ ಎಂಬ ಹೆಸರಿನ ನಾನು 2023-24ನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸರಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲ ಸದಸ್ಯರನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. Claps go. फोटो ಕೂಡ ಪ್ರಮಾಣ ವಚನವನ್ನು ಪ್ರತಿಜ್ಞೆಯನ್ನು ಬೋಧಿಸುವವರು ನಮ್ಮ ಸಭಾಪತಿಗಳಾದಂಥ ವರ್ಷ ಅವರು. ಎಲ್ಲ ಮಂತ್ರಿಗಳು ಈಗ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ನೀವು ಚಪ್ಪಾಳೆ ತಟ್ಟೆ ಮಕ್ಕಳಿಗೆ ನಾನು ಮತ್ತೆ ಬನ್ನಿ. ಗೃಹ ಮಂತ್ರಿಯಾಗಿ ವರ್ಷ ಎಸ್, ಆರೋಗ್ಯ ಮಂತ್ರಿಯಾಗಿ ರಾಫಿಯಾ ನಿಂತ್ಕೊಂಡ್ರೆ ಆಯಿತು, ವಿದ್ಯಾ ಮಂತ್ರಿಯಾಗಿ ಅಫೀಜಾ, ಕೃಷಿ ಮಂತ್ರಿಯಾಗಿ ಸಫಾಫ್, ಆಹಾರ ಮಂತ್ರಿಯಾಗಿ ಸಫೀಕ್, ಕ್ರೀಡಾ ಮಂತ್ರಿಯಾಗಿ ಹಾರ್ದಿಶ್, ಪ್ರವಾಸ ಮಂತ್ರಿಯಾಗಿ ಕೌಶಿಕ್, ವಾರ್ತಾ ಮಂತ್ರಿಯಾಗಿ ವೀಕ್ಷಾ, ಪೀಠೋಪಕರಣ ಮಂತ್ರಿಯಾಗಿ ಚಿಂತನ್, ಸಾಂಸ್ಕೃತಿಕ ಮಂತ್ರಿಯಾಗಿ ಸಿಂಚನ ಜೆ, ನೀರಾವರಿ ಮಂತ್ರಿಯಾಗಿ ಕಿಶನ್, ಭಿತ್ತಿಪತ್ರಿಕಾ ಮಂತ್ರಿಯಾಗಿ ಸಿಂಚನ ಎಸ್, ಸ್ವಚ್ಛತಾ ಮಂತ್ರಿಯಾಗಿ ಡೆನ್ಸಿಟಾ, ಉಪಸಭಾಪತಿಗಳಾಗಿ ರಾಯಿಲ್, ಸಮಯ ಪಾಲನಾ ಸಮಿತಿಯ ಸಂಚಾಲಕರಾಗಿ ಶರಣ್ಯ, ಶಿಸ್ತು ಪಾಲನಾ ಸಮಿತಿಯ ಸಂಚಾಲಕರಾಗಿ ನಿತಿಶಾ, ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಸುರಕ್ಷಾ, ಬಿಸಿಯೂಟ ನಿರ್ವಹಣಾ ಸಮಿತಿಯ ಸಂಚಾಲಕರಾಗಿ ಸುಜನ್, ವಿರೋಧ ಪಕ್ಷದ ನಾಯಕಿಯಾಗಿ ಸಮೃದ್ಧಿ. ಧನ್ಯವಾದಗಳು. ಸಮೃದ್ಧಿ ಕುಳಿತುಕೋ. ಇದೀಗ ಎಲ್ಲ ಮಂತ್ರಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಡ್ಯಾಶ್ ಎಂಬ ಹೆಸರಿನ ನಾನು ಶಾಲಾ ಡ್ಯಾಶ್ ಮಂತ್ರಿಯಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆ ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸರಿ, ಈಗ ಒಬ್ಬೊಬ್ಬರು ಮಂತ್ರಿಗಳು ಬನ್ನಿ. ಸಹಿ ಹಾಕಿಬಿಟ್ಟು ಅತಿಥಿಗಳಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು.
ಪಕ್ಷದ ನಾಯಕಿಯಾಗಿ ಈ ವರ್ಷ ತಮಗೆಲ್ಲ ಗೊತ್ತಿದೆ, ಇಲೆಕ್ಷನ್ ಆಗುವಾಗ ಮತದಾನದಲ್ಲಿ ಬಹಳ ಸ್ವಲ್ಪ ಅಂತರದಲ್ಲಿ ಸೋತದ್ದು ಸಮೃದ್ಧಿ ಅವರು ವಿದ್ಯಾಸಂಸ್ಥೆಯ ಈ ಶೈಕ್ಷಣಿಕ ಚಟುವಟಿಕೆ ಮಂತ್ರಿಮಂಡಲದ ವಿರೋಧ ಪಕ್ಷ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಈಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ಸಭಾಪತಿಗಳು ಪ್ರತಿಜ್ಞೆಯನ್ನು ಬೋಧಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಮೃದ್ಧಿ ಎಂಬ ಹೆಸರಿನ ನಾನು ಶಾಲಾ ವಿರೋಧ ಪಕ್ಷದ ನಾಯಕಿಯಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ವಿವಿಧ ಮಂತ್ರಿಗಳನ್ನು ಈಗಾಗಲೇ ಓದಿ ಹೇಳಿದ್ದೇವೆ. ಅವರೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಬೋಧಿಸಿದ್ದಾರೆ. ಇಂದಿನಿಂದ ಅವರೆಲ್ಲ ಚಟುವಟಿಕೆಗಳನ್ನು ಬಹಳ ನಿರ್ವಿಘ್ನವಾಗಿ ಅತ್ಯುತ್ತಮವಾಗಿ ನಿರ್ವಹಿಸ್ತಾರೆ ಎನ್ನುವಂಥ ಆಶಾಭಾವನೆಯೊಂದಿಗೆ ಈ ದೀಪವನ್ನು ಪ್ರಜ್ವಲನೆ ಮಾಡುವಂಥ ಕಾರ್ಯಕ್ರಮ ವಿದ್ಯಾರ್ಥಿ ಸರಕಾರದ ಉದ್ಘಾಟನೆ ಡಾಕ್ಟರ್ ಮಂಜಯ್ಯ ಅವರು ನೆರವೇರಿಸಿಕೊಡಬೇಕು. ಎಲ್ಲ ಅತಿಥಿಗಳು ನಮ್ಮ ಸಂಚಾಲಕರು ಕೂಡ ಅವರೊಂದಿಗೆ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಕಂಪ್ಯೂಟರ್ ಸೈನ್ಸ್ನರಿಗೆ ಒಂದು ಒಳ್ಳೆಯ ಹೆಸರು ತಂದವರು ಡಾಕ್ಟರ್ ಮಂಜಯ್ಯ, ಪ್ರೊಫೆಸರ್ ಮಂಜಯ್ಯ ಅವರು ಕೇವಲ ಯಾರಿಗೂ ಗೊತ್ತಿಲ್ಲ ಅವರು ಎಷ್ಟು ಸಾಮಾನ್ಯ ಬದುಕು. ಯಾಕೆ ಅವರನ್ನು ಇಲ್ಲಿ ಕರೆದಿದ್ದೇವೆ ಅಂತ ಹೇಳಿದರೆ ಅದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ನಮಗೆ ಹಳ್ಳಿಯಲ್ಲಿ ಬೆಳೆದದ್ದವರು, ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ವಿಶ್ವವಿದ್ಯಾನಿಲಯ ಅತ್ಯುನ್ನತವಾದಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಈಗಾಗಲೇ ಹೇಳಿದರು ಅವರು, ಯೋಜನೆಯದು ಯಾವುದೋ ಒಂದು ಅದರದ್ದು ಕೂಡ ಕಂಪ್ಲೀಟ್ ಜವಾಬ್ದಾರಿಯನ್ನು ನಮ್ಮ ಮಂಜಯ್ಯ ಅವರಿಗೆ ಕೊಟ್ಟಿದ್ದಾರೆ. ಯಾವುದೇ ಕೆಲಸ ಕೊಟ್ಟರು ಕೂಡ, ಕರ್ತವ್ಯವನ್ನು ಕೊಟ್ಟರು ಕೂಡ ಅದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸುವವರು ಡಾಕ್ಟರ್ ಮಂಜಯ್ಯ ಅವರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಕ್ಕಳನ್ನ, ಕಳೆದ ವರ್ಷ ಕೂಡ ಒಂದು 3 ಮಕ್ಕಳನ್ನ ವಿದ್ಯಾಶ್ರೀ ಶೈಕ್ಷಣಿಕವಾಗಿ ದತ್ತು ಸ್ವೀಕಾರ ಮಾಡಿದ್ದಾರೆ. ನಾವು ಯಾವುದಕ್ಕೂ ಹೋದರೂ ಕೂಡ ಅವರು ಇಲ್ಲ ಅಂತ ಹೇಳಿಲ್ಲ. SLC ಆಗಿ ಮತ್ತೊಂದು ಮಗು ಯಾವುದು ಅಂತೇಳಿ ಹೇಳೋದು ಬೇಡ, ಆ ಮಗು ಒಂದು ಕಾಲೇಜಲ್ಲಿ ಅವರದೇ ಕಂಪ್ಯೂಟರ್ ಸೈನ್ಸ್ ಕಲಿಬೇಕು ಅಂತ ಹೇಳಿದ್ರೆ ಸುಮಾರು 10,000 ರೂಪಾಯಿ ನೀಡಿ ಗೌರವಿಸಿದವರು ಡಾಕ್ಟರ್ ಮಂಜಯ್ಯ ಅವರು. ಅವರಿಗೆ ಒಂದು ಚಪ್ಪಾಳೆ ತಟ್ಟುವ ನಾವು, ಆಯಿತಾ? ಅಂತಹ ನಾನು ಯಾಕೆ ಅದನ್ನು ಇಲ್ಲಿ ಹೇಳಿದೆ ಅಂತ ಹೇಳಿದರೆ, ನಮಗೆ ಗೊತ್ತಾಗಿರಬೇಕು, ಯಾವಾಗಲೂ ಒಂದು ವ್ಯಕ್ತಿ ಯಾವಾಗಲೇ ಒಂದು ಸಹಾಯ ಮಾಡಿದರೂ ಕೂಡ ನಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ ಹೊತ್ತಿಗೆ ಬಂದರೂ ಕೂಡ ಅವರು ಏನೆಲ್ಲ ಮಾಡಿದ್ದಾರೆ, ಎಷ್ಟು ವರ್ಷದ ಹಿಂದೆ ಮಾಡಿದರೂ ಕೂಡ ಇಲ್ಲಿ ದಾಖಲಾಗಿದೆ. ಹಾಗಾಗಿ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರವಾದಂಥ ಪ್ರೀತಿ ಗೌರವವನ್ನು ಇಟ್ಟುಕೊಂಡವರು ಪ್ರೊಫೆಸರ್ ಮಂಜಯ್ಯ ಅವರು ನಮ್ಮ ಇವತ್ತಿನ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಇದೀಗ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಮಂಜಯ್ಯ ಅವರು ಎಲ್ಲರಿಗೂ ಶುಭ ಮಾತುಗಳನ್ನು ಹೇಳಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರಾದ ಶ್ರೀಯುತ ಚೌಟಾರ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೇಡಮ್ ಉಷಾಲತಾ ಅವರೇ ಹಾಗೂ ಎಲ್ಲ ಸಹೋದ್ಯೋಗಿ ಅಧ್ಯಾಪಕ ವರ್ಗ ಮಿತ್ರರೇ,
ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪ್ರಥಮವಾಗಿ ನಾವು ದಿವಸಗಳನ್ನು ನೋಡ್ತಾ ಹೋದರೆ ಈ ದಿವಸ ಒಳ್ಳೆಯ ಉತ್ತಮವಾದ ದಿವಸ. ಮೊದಲನೆಯದಾಗಿ ಎಲ್ಲ ಶಿಕ್ಷಕ ವರ್ಗದವರಿಗೆ ಗುರು ಪೂರ್ಣಿಮಾ ದಿವಸದ ಶುಭಾಶಯಗಳು ಎಲ್ಲ ಗುರುಗಳಿಗೆ. ನಾವು ಇಲ್ಲಿ ನಿಲ್ಲೋದಕ್ಕೆ ಒಂದು ವ್ಯವಸ್ಥೆಯನ್ನು ನೆಲೆಯನ್ನು ಮಾಡಿಕೊಟ್ಟಂಥ ನನ್ನ ತಂದೆ ತಾಯಿಗಳು ಹಾಗೆ ಗುರು ಹಿರಿಯರಿಗೆ ಮೊದಲನೇದಾಗಿ ಅವರಿಗೆ ನಮಸ್ಕರಿಸುತ್ತಾ, ಈ ದಿವಸ ನೂತನ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನವೂ ಸಹ ಪ್ರಾರಂಭ ಆಗಿದೆ ಇವತ್ತಿಂದ. ಅದೇ ರೀತಿ ರಾಮಕೃಷ್ಣ ಶಾಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಒಂದು ವಿಧಿವಿಜ್ಞಾನವೂ ಸಹ ಪ್ರಾರಂಭವಾಗಿದೆ. ನನ್ನ ವೈಯಕ್ತಿಕವಾಗಿ ಎಲ್ಲ ತರಹದ ಸಲಹೆ ಸಹಕಾರಗಳು ಆ ಭಗವಂತನ ಹಿತದೃಷ್ಟಿಯಿಂದ ತಮಗೆಲ್ಲೂ ಸದಾ ಅಭಯವಾಗಿರಲಿ ಅಂತ ಆ ಭಗವಂತನನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಮಗೆ ಒಂದು ಅವಕಾಶ ಅಷ್ಟೇ. ನಾವು ಯಾವುದೇ ಒಂದು ಉದ್ಯಮದಲ್ಲಿರಲಿ, ಯಾವ ಒಂದು ವ್ಯವಸ್ಥಿತವಾದ ಮಾನವೀಯ ಜೀವನದಲ್ಲಿ ಬದುಕ್ತಾ ಇದ್ದರೆ ನಮಗೊಂದು ಅವಕಾಶ, ಭಗವಂತ ಕೊಟ್ಟಿರೋಂಥ ಅವಕಾಶ. ಆದರೆ ಎಲ್ಲಿ ಓದ್ತೀವಿ, ಯಾವ ರೀತಿ ಬದುಕ್ತೀವಿ, ನಮ್ಮ ಸುತ್ತಮುತ್ತ ಹಲವಾರು ಸಂಸ್ಥೆಗಳಿರ್ಬೋದು, ಹಿರಿಯರಿರ್ಬೋದು, ಗುರುಗಳಿರ್ಬೋದು, ಅವರ ಸಹಕಾರದಿಂದ ನಮ್ಮ ಜೀವನ ನಡೀತಾ ಇರುತ್ತೆ. ಆದರೆ ಏಕೆಂದರೆ ಈಗ ಸರ್ಕಾರಿ ವಿದ್ಯಾಸಂಸ್ಥೆ ಅಂತಂದರೆ ಒಂದು ರೀತಿ ಬೆರಳು ತೋರಿಸುವಂಥ ಭಾವನೆ ಬಂದಿದೆ. ಏಕೆಂದರೆ ನಾವೆಲ್ಲ ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಬಂದಿರೋದು. ಅದಕ್ಕೆ ತನ್ನದೇ ಆದ ಒಂದು ಆಕರ್ಷಿತ ಇರುತ್ತೆ, ಆದರ್ಶತೆ ಇರುತ್ತೆ, ಒಂದು ಆಧಾರ ಒಂದು ಇರುತ್ತೆ. ಮತ್ತು ಅದನ್ನು ನಾವು ಯಾವ ರೀತಿ ಗುರುಸ್ಕೊಂಡು, ಏಕೆ ಮನುಷ್ಯನಿಗೆ ಜೀವನನೇ ಕಷ್ಟ. ಆ ಜೀವನ ಕಷ್ಟಪಡಬೇಕಾದ್ರೂ ಸಹ ನಾವು ವಿದ್ಯಾರ್ಥಿ ದಶೆಯಲ್ಲಿ ಯಾವನ್ನ ಆನಂದಿಸ್ತೀವಿ, ಅನುಭವಿಸ್ತೀವಿ, ಅದು ಖಂಡಿತ ನಮ್ಮನ್ನು ಒಂದು ರೀತಿಯ ಬೆಳವಣಿಗೆ, ನಮ್ಮ ಜೀವನದ ಬೆಳವಣಿಗೆಯನ್ನು ಬೇರೆ ರೀತಿ ಕರ್ಕೊಂಡೋಗುತ್ತೆ. ಮೊಟ್ಟ ಮೊದಲಾಗಿ ಈ ಶಾಲೆಯ ವಿದ್ಯಾರ್ಥಿ ಪರಿಷತ್ತಿನ ಮುಖ್ಯಮಂತ್ರಿಗಳಾದ ಮೊಹಮ್ಮದ್ ಶಾಕಿರ್ ಅವರಿಗೆ ನನ್ನ ಅಭಿನಂದನೆಗಳು. ಹಾಗೆ ಎಲ್ಲ ಮಂತ್ರಿಮಂಡಲಗಳಿಗೆ ಪ್ರತಿಯೊಂದು ಕಾರ್ಯ ನಿಮಿತ್ತದಲ್ಲಿ ಯಾವ ರೀತಿ ತಮ್ಮನ್ನು ತೊಡಗಿಸ್ಕೊಳ್ತೀರಾ, ತಮ್ಮ ಧ್ಯೇಯ ಉದ್ದೇಶಗಳೇನು, ಯಾವ ನಿಮಿತ್ತ ನಾವು ಶಾಲೆಗೆ ಬರ್ತೀವಿ, ಯಾರನ್ನು ನನ್ನ ಸದಾ ಆಶೀರ್ವದಿಸ್ತಾರೆ, ಯಾರು ನಮ್ಮನ್ನು ಗುರುಸ್ತಾರೆ, ಪೂಜ್ಯ ಗುರುಗಳು, ಅವರಿಗೆಲ್ಲ ನಾನು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಖಂಡಿತ ನನಗೊಂದು ಸಿಕ್ಕಿರ್ತಕ್ಕಂಥ ಅಧಿಕಾರ ಅಂತಸ್ತನ್ನು ಉಪಯೋಗಿಸ್ಕೊಂಡು ಈ ಶಾಲೆಗೋಸ್ಕರ ಶ್ರಮಿಸ್ತೀನಿ ಅಂತ ತಾವುಗಳು ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೇನೆ. ವಿರೋಧ ಪಕ್ಷದ ನಾಯಕರಾಗಿ, ಸಭಾಪತಿಯವರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ ಅವರಿಗೂ ಸಹ ನನ್ನ ಅಭಿನಂದನೆಗಳು. ಈ ಶಾಲೆ ಈ ಒಂದು ಪ್ರಾಂತ್ಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಎತ್ತೋರು, ತಂದೆ ತಾಯಿಗಳಿರ್ಬೋದು, ಅದೇ ರೀತಿ ನಮ್ಮನ್ನು ಗುರುಸ್ತಕ್ಕಂಥ ಪ್ರತಿನಿತ್ಯ ನಮ್ಮ ಬಗ್ಗೆ ಯೋಜನೆಗಳನ್ನು ಅರಿತಿರ್ತಕ್ಕಂಥ ಗುರುಗಳು ಇರ್ಬೋದು. ಏಕೆಂದರೆ ಅವ್ರ ಮೂಲಕ ನಮಗೆ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಶಾಲೆಯಲ್ಲಿ. ಅದನ್ನು ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೊಂಡು ಮುಂದೆ ಈ ಸಮಾಜದಲ್ಲಿ ತಮ್ಮನ್ನು ತಾವು ಗುರುಸ್ಕೊಂಡು ಒಳ್ಳೆಯ ವ್ಯಕ್ತಿಗಳಾಗುತ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏಕೆಂದರೆ ನಮ್ಮ ಜೀವನ, ನಮ್ಮ ಲೈಫ್ ಟೈಮ್ ನಾಟ್ ಮೋರ್ ದೆನ್ 70 ಇಯರ್ಸು, 70 ವರ್ಷದ ಮೇಲೆ
ತುಂಬ ಆಘಾತ. ವಿ ಆರ್ ಸೋ ಹ್ಯಾಪಿ, ತುಂಬ ಅದೃಷ್ಟವಂತರು ನಾವು. ಏಕೆಂದರೆ ನಮ್ಮ ಹಿಂದೆ ಎಲ್ಲ 100 ವರ್ಷ ಬದುಕ್ತಿದ್ರು, ಈಗ 70 ವರ್ಷ ಅವರೇಜ್. ಅನ್ ಅವರೇಜ್ ಏಜ್ ಆಫ್ ಪರ್ಸನ್ ಆಫ್ ದಿ ಹ್ಯುಮ್ಯಾನಿಟಿ ನಾಟ್ ಮೋರ್ ದೆನ್ 70 ಇಯರ್ಸ್. ಏಕೆಂದರೆ ಈಗ ನಾವು ತಿಳಿದ ಮಟ್ಟಿಗೆ ನೋಡ್ತಾ ಇದ್ದೀವಿ ಪರಿಸರದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾಯಿದೆ, ನಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾಯಿದೆ, ನಮ್ಮ ಚಟುವಟಿಕೆಗಳೇನು, ನಾವು ತಿಂತಕ್ಕಂಥ ಆಹಾರ ಏನು, ಇವೆಲ್ಲ ನಮ್ಮನ್ನು ಅವಲಂಬಿಸಿದೆ. ಆದ ಕಾರಣ ನಮ್ಮ ಜೀವಿತದ ಅವಧಿ 70 ವರ್ಷಗಳಿಗಿಂತ ಕಡಿಮೆ ಆಗ್ತಾ ಉಂಟು. ಯಾವಾಗ ಏನು ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆ ಅವಧಿಯಲ್ಲಿ ಏನನ್ನು ಮಾಡ್ತೀವಿ ಅದೇ ಸಾರ್ಥಕವಾದ ಬದುಕು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಈಗ ನೋಡ್ರಿ, ನಮಗೆ ಒಳ್ಳೆಯ ಕಣ್ಣುಗಳು ಕೊಟ್ಟಿದ್ದಾನೆ, ಒಳ್ಳೆಯ ಕಾಲು ಕೊಟ್ಟಿದ್ದಾನೆ, ಒಳ್ಳೆ ಕೈಗಳು ಕೊಟ್ಟಿದ್ದಾನೆ. ಬಟ್ ವಿ ಆರ್ ಫಾರ್ ಬೆಟರ್ ದೆನ್ ಏನು ಕೆಲವ್ರಿಗೆ ಕಣ್ಣಿರೋದಿಲ್ಲ, ಕಾಲಿರೋದಿಲ್ಲ, ಅವ್ರು ಯಾಕೆ ಬದುಕ್ತಾರೆ ನೋಡ್ರಿ? ಅವ್ರು ತುಂಬ ಬುದ್ಧಿವಂತರಿರ್ತಾರೆ, ತುಂಬ ಚತುರರಿರ್ತಾರೆ, ತುಂಬ ಚಟುವಟಿಕೆಯಿಂದ ಕಾರ್ಯಗಳನ್ನು ಮಾಡ್ತಾರೆ. ಬಟ್ ನಾವು ಅವ್ರಿಗೆ ಏನು ಕಡಿಮೆ? ಅವ್ರಿಗಿಂತ ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಬಟ್ ಕೊಟ್ಟಿರೋ ಒಂದು ಇದರಲ್ಲಿ ಇಂತಹ ಪರಿಸರದಲ್ಲಿ, ಇಂತಹ ಶಾಲೆಯಲ್ಲಿ ಏನು ಸಿಗುತ್ತೆ, ಸರ್ಕಾರದಿಂದ ಯಾವ ಸೌಲಭ್ಯ ಸಿಗುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ನಾವು ಖಂಡಿತ ಮುಂದೆ ಬರೋದಕ್ಕೆ ನೋಡಬೇಕು. ಅದಿಲ್ಲ ಇದಿಲ್ಲ ಅಂತ ಒಂದು ಗುರುಸದಲ್ಲಿ ಏನು, ಏಕೆಂದರೆ ಅವನ್ನೆಲ್ಲ ಗುರುಸೋದ ಹೊತ್ತಿಗೆ ಕಾಲನೇ ಮಿಂಚಿ ಹೋಗಿರುತ್ತೆ. ಇರೋ ಒಂದು ಅವಕಾಶದಲ್ಲಿ ಏನೇನು ಸಿಗುತ್ತೆ. ಮತ್ತು ಈ ಒಂದು ಶಾಲೆಗೆ ನನ್ನಿಂದ ಸಪೋಸ್ ಏನಾರು ಎಲ್ಪ್ ಆಗಬೇಕು ಅಂತಂದರೆ ಖಂಡಿತ ಕೇಳ್ರಿ, ನಾನು ಕೈಲಾದಷ್ಟು ವಾಟ್ ಎವರ್ ಇಸ್ ಪಾಸಿಬಲ್. ಮೇಡಮ್, ನಾನು ಇಲ್ಲಿ ಒಂದು ಕಾರ್ಪೆಂಟ್ ಕೊಡ್ತೀನಿ. ನಾನು ಫುಲ್ ಮಕ್ಕಳಿಗೆ ಕುಳಿತಿದ್ದಾರಲ್ಲ, ಇಲ್ಲಿ ಫುಲ್ ಎಂಥದ್ದು ನಿಮಗೆ ಎಂಥದ್ದು ಬೇಕು, ಒಳ್ಳೆ ಚೆಂದ ಇರ್ಬೋದು, ಅದನ್ನು ಒಂದು ಇದು ಮಾಡಿ ನನಗೊಂದು ಬಿಲ್ ಕೊಡಿ, ಐ ಪ್ಲೇಸ್ ಬಿಫೋರ್ ದಟ್ ಒನ್. ಇಲ್ಲಿ ಮಕ್ಕಳು ಎಲ್ಲ ಕುಳಿತುಕೊಳ್ಳೋದಕ್ಕೆ, ನೀಟಾಗಿ ಕುಳಿತುಕೊಳ್ಳೋದಕ್ಕೆ. ಏಕೆಂದರೆ ಅವ್ರು ನೆಲದ ಮೇಲೆ ಕುಳಿತುಕೊಳ್ಳೋದ್ರಿಂದ ನನಗೆ ತುಂಬ ಒಂಥರ ಕಸಿವಿಸಿ ಅನ್ನಿಸ್ತಾ ಉಂಟು. ಏಕೆಂದರೆ ನಾವು ಅದೇ ರೀತಿ ಬಂದಿರೋದ್ರಿಂದ ಫುಲ್ ಈ ಹಾಲ್ಗೆ, ಈ ಒಂದು ಸಭಾಂಗಣಕ್ಕೆ ಎಷ್ಟಾಗುತ್ತೆ ಸರ್ ಅದನ್ನೆಲ್ಲ ತೊಗೊಂಡು ಇದಾಗಲಿ, ನಾನು ಅದು ಪೇ ಮಾಡ್ತೀನಿ ಪ್ಲೀಸ್. ಖಂಡಿತ. ಪ್ರಿಯ ವಿದ್ಯಾರ್ಥಿಗಳೇ, ನಾವುಗಳು ಸಂತೋಷ ಪಡೋದಕ್ಕಿಂತ ನಮ್ಮ ತಂದೆ ತಾಯಿಗಳು ಸಂತೋಷ ಪಡ್ತಾರಲ್ಲ, ಅದಕ್ಕೆ ಕಂಪೇರಿಸನ್ನೇ ಇಲ್ಲ. ಅದನ್ನು ಯಾವ ರೀತಿ ನಾವು ಹುರಿದುಂಬಿಸ್ತೀವಿ ಅದು ನಮ್ಮ ಕೈಲಿದೆ. ನಮ್ಮ ಕೈಲಿ ಏಕೆ ಅಂತ ಇದ್ದರೆ ಅಗ್ನಿ, ವಾಯು, ಆಕಾಶ, ವರುಣ, ಪೃಥ್ವಿ ಎಲ್ಲ ಇದ್ದಾರೆ ನನ್ನ ಹತ್ರ. ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅಂತ ಅದೇನೇ ನಾವು ಇದು ಮಾಡಬೇಕು. ನಾವು ಅದಿಲ್ಲ ಇದಿಲ್ಲ ಅನ್ನೋದಕ್ಕೆ ಹೋಗೋದು ಬೇಡ. ಆರೋಗ್ಯ ದೃಷ್ಟಿಯಿಂದ ಆಗ್ಬೋದು, ಅಭ್ಯಾಸ ದೃಷ್ಟಿಯಿಂದ ಆಗ್ಬೋದು, ಚಟುವಟಿಕೆಯಲ್ಲಿ ಭಾಗವಹಿಸಿದ ದೃಷ್ಟಿಯಿಂದ ಆಗ್ಬೋದು, ಪ್ರತಿಯೊಂದು ನನ್ನ ಕೈಯಲ್ಲಿರುತ್ತೆ. ಯಾವ ರೀತಿ ನಾವು ಶಿಸ್ತುಬದ್ಧ ಜೀವನವನ್ನು ಅಳವಡಿಸ್ಕೊತೀವಿ. ನಾನು ಇಲ್ಲಿ ಗಿವನ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಇವತ್ತು ಸಹ ನಾನು ಯಾವ ಡಾಕ್ಟ್ರ್ ಹತ್ರನೂ ಹೋಗಿಲ್ಲ, ಯಾವ ವೈದ್ಯರ ಹತ್ರನೂ ಹೋಗಿಲ್ಲ. ನಾನು ಐ ಆಮ್ ಅರೌಂಡ್ 57 ವರ್ಷ ಆಗಿದೆ ನನಗಿಲ್ಲಿಗೆ. ಯಾವ ಡಾಕ್ಟ್ರ್ ಹತ್ರನೂ ಸಹ ಹೋಗಿಲ್ಲ ನಾನು. ನೆವರ್ ಮೆಟ್ ಎನಿ ಡಾಕ್ಟರ್. ಮೀನ್ವೈಲ್ ನಮ್ಮ ತಂದೆ ತಾಯಿನೂ ಸಹ ಹಾಗೆ. ಐ ಲಾಸ್ಟ್ ಮೈ ಫಾದರ್ ಮದರ್. ನಮ್ಮ ತಂದೆ ತಾಯಿಗಳು ಸಹ ಅಷ್ಟೇ. ಏಕೆಂದ್ರೆ ನಮ್ಮ ಕೈಯಲ್ಲಿರದೆ, ನೀವು ಬೇರೆ ರೀತಿಯಿಂದ ಆಲೋಚನೆಗಳು ಧನಾತ್ಮಕವಾಗಿರಬೇಕು, ಯೋಚನೆಗಳು ಸಮಾಜದ ಒಳಿತಿಗಾಗಿದ್ದರೆ ಖಂಡಿತ ಭಗವಂತ ನಮ್ಮನ್ನು ಎಲ್ಲಿ ಬೇಕಾದರೂ ಕಾಪಾಡ್ತಾನೆ. ಆ ಒಂದು ಪ್ರತಿಷ್ಠೆಯನ್ನು ಇಟ್ಕೊಂಡು ನೀವು ಖಂಡಿತ ನಾವುಗಳು ಏನು ಓದ್ತಾ ಇದ್ದೀವಿ, ಒಂದು ವಿದ್ಯಾಭ್ಯಾಸವನ್ನು ಮಾಡ್ತೀವಿ. ಸರ್ಕಾರಿ ಶಾಲೆ ಇಟ್ಸ್ ಎ ಗ್ರೇಟ್ ಆನರ್ ಟು ಅಸ್. ನಮಗೆ ತುಂಬ, ಏಕೆಂದ್ರೆ ನೀವು ಈಗ ಗೊತ್ತಾಗೋದಿಲ್ಲ, ಮುಂದೆ ಓದ ನಂತರ ಏನು ಉನ್ನತ ವ್ಯಾಸಂಗಕ್ಕೆ ಹೋದ ನಂತರ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಕ್ಕಂಥ ಮಕ್ಕಳನ್ನ ಯಾವ ರೀತಿ ಗುರುಸ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಏಕೆಂದ್ರೆ ನಾವು ಆ ರೀತಿ ಬಂದಿರೋದು. ಬಡತನದಿಂದ ಸರ್ಕಾರಿ ಶಾಲೆಯಲ್ಲಿ ಗುರುಗಳ ಎಲ್ಲ ಆಶೀರ್ವಾದದಿಂದ ಈ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದೀವಿ. ಅದೇ ರೀತಿ ನಿಮಗೂ ಸಹ ಭಗವಂತ ಎಲ್ಲ ರೀತಿ ಕರುಣೆ ಮತ್ತು ದಯೆಯನ್ನು ದಯಪಾಲಿಸಲಿ ಸದಾ ಅಂತ ಬೇಡಿಕೊಳ್ಳುತ್ತಾ, ನಿಮಗೆ ಏನೇ ಒಂದು ಅವಶ್ಯಕತೆ ಇದ್ದರೆ, ಏಕೆ ನಾನು ಒಬ್ಬ ಈ ಒಂದು ಶಾಲೆಯ ಒಂದು ಅಂಗವಾಗಿರೋದ್ರಿಂದ ತಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ ಇದ್ದರೆ, ನಿಮಗೆ ಸಪೋಸು ಒಂದು ವ್ಯವಸ್ಥಿತವಾದ ವಸ್ತ್ರಗಳೇ ಆಗಲಿ, ಪುಸ್ತಕಗಳೇ ಆಗಲಿ ಓದೋದಕ್ಕೆ ಆಗಲಿಲ್ಲ ಅಂದರೆ, ನಾನಿಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇರ್ತೀನಿ. ನೀವು ಅಥವಾ ನಿಮ್ಮ ಅಪ್ಪ ಅಮ್ಮರ ಜೊತೆ ಬಂದು ಸಪೋಸ್ ಸರ್ ನನಗೆ ಇದು ಆಗೋದಿಲ್ಲ ಅಂತ ಬರ್ರಿ, ಐ ವಿಲ್ ಟೇಕ್ ಕೇರ್ ಯು ವೆರಿ ಗುಡ್ ಎಜುಕೇಷನ್.
ಯಾರಿಗೇ ಆಗಲಿ, ಇಲ್ಲಿ ಯಾರು ಕುಳಿತಿದ್ದೀರಾ ನಿಮ್ಮ ತಂದೆ ತಾಯಿಗಳು ಸಪೋಸ್ ಇಲ್ಲ ಇಂಥ ಕೊಡು ಪರಿಸ್ಥಿತಿ ಇದೆ, ಶಾಲೆ ಕಳ್ಸೋಕ್ಕೆ ಆಗೋದಿಲ್ಲ, ಅದೆಲ್ಲ ಯೋಚನೆ ಮಾಡಬೇಡ್ರಿ. ಭಗವಂತ ಇದ್ದಾನೆ, ಒಬ್ರಿಗೊಬ್ರಿಗೆ ಸಹಾಯದಿಂದ ಅಷ್ಟೇ ಬದುಕು, ಮತ್ತೇನಿಲ್ಲ. ಅದನ್ನು ಮಾಡ್ಕೊಂಡು ಹೋಗುವ. ನಿಮಗೆ ಏನೇ ಒಂದು ವ್ಯವಸ್ಥಿತವಾದ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದರೆ ನನ್ನ ಹತ್ರ ಬರ್ರಿ. ಐ ವಿಲ್ ಬಿ ಅವೈಲೇಬಲ್. ನಾನು ವಿಭಾಗದಲ್ಲಿರ್ತೀನಿ, ಗಣಕ ವಿಜ್ಞಾನ ವಿಭಾಗದಲ್ಲಿ, ಮತ್ತು ಆಡಳಿತ ಮಂಡಳಿಯಲ್ಲಿ ಈಗ PMEB ಡೈರೆಕ್ಟರ್ ಅಂತ ಆಗಿದ್ದೀನಿ, ನಿರ್ದೇಶಕರಾಗಿದ್ದೀನಿ. ಅದು ಯಾವುದೇ ಆಗಲಿ, ನನಗೆ ನನ್ನ ಒಂದು ಫೋನ್ ನಂಬರ್ ಕೊಡ್ತೀನಿ, ಅಥವಾ ಸರ್ ಶ್ರೀಯುತ ತ್ಯಾಗಂ ಸರ್ ಹತ್ರ ನನ್ನ ನಂಬರ್ ಇದೆ, ನೀವು ತೊಗೊಂಡು ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ಐ ಲವ್ ಬಿ ಅವೈಲೇಬಲ್ ಫಾರ್ ಯುವರ್ ಸರ್ವಿಸ್. ನೀವು ಒಳ್ಳೆಯ ಪ್ರಜೆಗಳಾಗಿ ಈ ಸಮಾಜದಲ್ಲಿ ಗುರುಸ್ಕೋಬೇಕು, ಅಷ್ಟೇ ನನ್ನ ಆಸೆ, ಮತ್ತೇನಿಲ್ಲ. ಯು ಹ್ಯಾವ್ ಟು ಬಿ ಟೇಕ್ ಕೇರ್ ಯುವರ್ ಸೆಲ್ಫ್, ರೆಸ್ಪಾನ್ಸಿಬಲ್ ಫಾರ್. ನಿಮ್ಮ ಒಂದು ಜವಾಬ್ದಾರಿ ಅಂತಂದರೆ ನಾನು ಒಳ್ಳೆಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಗುರುಸ್ಕೋಬೇಕು ಅಷ್ಟೇ, ಮತ್ತೆ ಏನು ಬೇಡ. ಈಗ ಅಂದರೆ ಖಾಸಗಿ ಸಂಸ್ಥೆಯಲ್ಲಿ ನಿಮ್ಮ ಸ್ನೇಹಿತರು ಇರ್ತಾರೆ, ಅವರು ಆಗಿರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ನನಗೆ ಕೊಟ್ಟಿರತಕ್ಕಂಥ ಭಗವಂತ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಯಾವ ರೀತಿ ಮಿಂಚಿನ ಆಟವನ್ನು ಆಡ್ತೀನಿ, ಅದು ಮುಖ್ಯ. ಅದೇ ನಮಗೆ ಬರೋದು ವ್ಯವಸ್ಥಿತವಾಗಿ. ಅದರಿಂದ ಉತ್ತಮವಾದ ಅಧ್ಯಾಪಕ ವೃಂದ ಇದೆ, ಒಳ್ಳೆಯ ಆಡಳಿತ ವ್ಯವಸ್ಥೆ ಇದೆ ನಿಮಗೆ. ಅದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ತಂದೆ ತಾಯಿಗಳು ಏನೋ ನಮಗೆ ಒಂದು ನಿರ್ಧಾರವನ್ನು ಮಾಡಿದರೆ, ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಮಗ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತ, ಅದಕ್ಕೆ ನೀವು ಉತ್ತೇಜನವನ್ನು ನೀಡಬೇಕು. ನಿಮ್ಮ ಉಸಿರು ಆಗಬೇಕದು. ಏಕೆಂದರೆ ನಾವು ಏನೋ ಯಾವ ವಿಷಯಕ್ಕೋಸ್ಕರ, ಯಾವ ಒಂದು ಜೀವನಕ್ಕೋಸ್ಕರ ಹೋರಾಡ್ತೀವಿ, ಅದು ಒಂದು ಶಿಸ್ತುಬದ್ಧ ಹೋರಾಟ ಆಗಬೇಕು, ಚಟುವಟಿಕೆ ಆಗಬೇಕು, ಗುರುಸ್ಕೋಬೇಕು. ಏಕೆಂದರೆ ನಾವು ಎಲ್ಲಿಂದಲೋ ಬಂದಿರೋದು. ನಾನು ಈ ಪ್ರಾಂತ್ಯ ಅಲ್ಲ, ನಾನು ತುಮಕೂರು ಡಿಸ್ಟಿಕ್ ತುರುವೇಕೆರೆ ದೊಡ್ಡಘಟ್ಟ. ಪ್ರಾಬಬಲಿ ನಾನು ಒಂದು ನಿಮಗೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಜಗ್ಗೇಶ್ ಇದ್ದಾರಲ್ಲ ಫಿಲಮ್ ಆಕ್ಟ್ರು, ಯಾಕೆಂದರೆ ಅವಾಗ ಹಾಗೆ ಹೇಳಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅವರ ಪ್ರಾಂತ್ಯ ಕಡೆಯಿಂದ ಬಂದಿರೋದು. ಪ್ರೆಸೆಂಟ್ಲಿ ರಾಜ್ಯಸಭಾ ಮೆಂಬರ್. ಅದು ಬಿಡ, ಏಕೆಂದರೆ ನಿಮಗೆ ಆ ಕಡೆಯಿಂದ ಬಂದು ನಾನು ಈ ಒಂದು ನೆಲದಲ್ಲಿ ನನಗೆ ಊಟವಂತೂ ಕೊಟ್ಟಂಥ ಒಂದು ತಟ್ಟೆ ಇದು ಪ್ರಾಂತ್ಯ, ನನಗೆ ಈ ಪ್ರದೇಶ. ನಾನು BTech ಇಂಜಿನಿಯರಿಂಗ NITK ಸೂರತ್ಕಲಲ್ಲಿ ಮಾಡಿದ್ದೆ. ಸೆಕೆಂಡ್ ರ್ಯಾಂಕ್ ಹೋಲ್ಡರ್ ನಾನು PUCನಲ್ಲಿ, ಸೆಕೆಂಡ್ ರ್ಯಾಂಕ್ ಹೋಲ್ಡರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ಬಡತನದಿಂದ ಬಂದೆ. ನಾನು 2,000 ರೂಪಾಯಿ ಇಲ್ದಲೇ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಸೇರಲಿಲ್ಲ. ಆಗ 1984ರಲ್ಲಿ ನನಗೆ 2,000 ರೂಪಾಯಿ ಇಲ್ದಲೇ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಸೇರಲಿಲ್ಲ. ಆದರೂ ನಮ್ಮ ತಂದೆ ತಾಯಿಗಳೇ ಧೃತಿಗೆಡಿಸಲಿಲ್ಲ. ನಾನು ಐ ಮೆನ್ಷನ್ 11F. 11 ಅಂದರೆ KREC, ಕರ್ನಾಟಕ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಿಮಗೆ ಗೊತ್ತಿರಬೇಕು. ಇಟ್ ಪ್ರೆಸೆಂಟ್ NITK ಸೂರತ್ಕಲ್ ಅಂತ. ಅಲ್ಲಿ F ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂದರೆ ನನಗೇನು ಗಂಧ ಗಾಳಿ ಏನು ಗೊತ್ತಿರಲಿಲ್ಲ ಆಗ. ಆದರೂ ಮಾಡಬೇಕು ಅಂತ ಮಾಡಿದೆ. ಅವಾಗ ಗೌರ್ಮೆಂಟ್ ಸಿಕ್ತು. ಐ ಪೇಯ್ಡ್ ಓನ್ಲಿ 50 ರೂಪಾಯಿ ಫೀಸ್ ಕಟ್ಟಿತ್ತು ಅವಾಗ ನಾನು. 1984 ಹೇಳ್ತಿರೋದು ನಿಮಗೆ. ಏಕೆಂದರೆ ಭಗವಂತನ ಕೃಪೆ ಅವೆಲ್ಲ. ಅದರಿಂದ ಯಾವುದೇ ಸಿಕ್ಕಿದರೂ ಸಹ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳ್ರಿ. ನಿಮಗೆ ಖಂಡಿತ ಅದು ಪ್ರೇರಣೆ ಆಗುತ್ತೆ. ನಿಮಗೆ ನಾನು ಸಹ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ, ಈ ಒಂದು ವಿಧಾನ ಪರಿಷತ್ತು ಏನು ವಿದ್ಯಾರ್ಥಿ ಪರಿಷತ್ ಅಂತ ಈ ಶಾಲೆಯಲ್ಲಿ ಪ್ರಾರಂಭ ಮಾಡಿದ್ದೀರಾ, ಪ್ರತಿಯೊಬ್ಬ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಇರ್ಬೋದು, ಸಭಾಪತಿ ಇರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಎಲ್ಲರಿಗೂ ಅವರದೇ ಆದ ಶಿಸ್ತುಬದ್ಧ ಜವಾಬ್ದಾರಿಗಳಿರ್ತವೆ. ಏಕೆ, ನಾನು ಸರಿ ಇದ್ದರೆ ನನ್ನ ವಾತಾವರಣ, ನನ್ನ ಪರಿಸರ ಸರಿ ಇರುತ್ತೆ. ನಾನೇ ಸರಿ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಮ್ಮ ಏನು ಕಾರ್ಯನಿಮಿತ್ತದಲ್ಲಿ ಮಂತ್ರಿಮಂಡಲದಲ್ಲಿ ತಮಗೆ ಕಾರ್ಯ ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳಿದ್ದಾವೆ, ಅದನ್ನು ಒಳ್ಳೆಯ ವ್ಯವಸ್ಥಿತವಾಗಿ ಸುಲಲಿತವಾಗಿ ಈ ವಿದ್ಯಾಸಂಸ್ಥೆ ಪ್ರಗತಿಗೋಸ್ಕರ ನಾವು ದುಡಿಯೋಣ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಈ ಒಂದು ನನ್ನ 2 ನುಡಿಗಳನ್ನು ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಚಿಕ್ಕದಾಗಿ, ಚೊಕ್ಕದಾಗಿ, ಸರಳ ಕನ್ನಡದಲ್ಲಿ ವಿಶೇಷವಾಗಿ ನೀವು ಅವರ ಮಾತುಗಳನ್ನು ಗಮನಿಸಿದಿರಿ ಮಕ್ಕಳೇ.
ನಿಮಗೆ ಶಿಸ್ತು ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಎಂಬುದರ ಬಗ್ಗೆ ಎಲ್ಲ ನಮಗೆ ವಿವರಣೆ ಕೊಟ್ಟರು. ಮತ್ತು ಅದು ಮಾತ್ರ ಅಲ್ಲದೆ ಮಕ್ಕಳಿಗೆ ನೀವು ಕೆಳಗೆ ಕುಳಿತುಕೊಂಡದ್ದು ನೋಡಿ ಅವರು ಒಂದು ಕೊಡುಗೆಯಾಗಿ ಕಾರ್ಪೆಟ್ ಕೂಡ ಕೊಡ್ತೇನೆ ಅಂತ ಹೇಳಿದ್ದಾರೆ. ಏನೇ ಆಗಲಿ, ಕೊಡುವುದು ಮಂಜಯ್ಯ ಸರ್ ಅವರ ದೊಡ್ಡ ಸ್ಥಿಗೆ. ಅದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ಏನು ಕೇಳಿದ್ರು ಇಷ್ಟ ತನಕ ಇಲ್ಲ ಅಂತ ಹೇಳಿಲ್ಲ, ನಾವು ಅವರಲ್ಲಿ ಕೇಳಲಿಕ್ಕೆ ಹೋಗಲಿಲ್ಲ. ಆಗಾಗ ಅವ್ರು ಕೇಳಿದ್ರೆ ಇಲ್ಲ ಅಂತೇಳಿ ಹೇಳಲಿಕ್ಕೂ ಇಲ್ಲ. ಯಾಕೆಂತೇಳಿ ನಾನು ಇಷ್ಟ ತನಕ ಒಂದು 2-3 ಮಾತ್ರ ಹೋದ ಕೂಡಲೇ ಅಯ್ಯೋ ಮಾಸ್ಟರ್ ಬರೀರಿ, ನಾವು ಒಂದು ತಗೊಳ್ಳಿ ಅಂತ ಹೇಳಿದ್ದೆ ಅವ್ರ ಹತ್ರ. ಒಂದು ವಿದ್ಯಾರ್ಥಿ ಅಂತ 10 ತಗೊಳ್ಳಿ, 3 ಮಕ್ಕಳನ್ನ ತಗೊಂಡ್ರು. ಅದು ಮಾತ್ರ ಅಲ್ಲದೆ ಪ್ರೈಮರಿ ಶಾಲೆ ಕೂಡ ಒಂದು 10,000 ರೂಪಾಯಿ ಕೊಟ್ಟದ್ದು ನಮಗೆ ನೆನಪಿದೆ. ಮತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾರು ಬೇಕಾದ್ರೂ ಬನ್ನಿ, ಏನಾದರೂ ನಿಮಗೆ ಓದಿಗೆ ಸಂಬಂಧಪಟ್ಟ ಹಾಗೆ, ಬೇರೆ ಅಲ್ಲ, ಕಲಿಕೆಗೆ ಪೂರಕವಾಗಿ ಎಂತ ಕೇಳಿದ್ರು ಕೂಡ ಕೊಡ್ತೇನೆ ಎನ್ನುವಂಥ ಒಳ್ಳೆಯ ಮನಸ್ಸಿನಲ್ಲಿ ಅವರು ಪ್ರತಿ ಬಾರಿ ಕೂಡ ನಮ್ಮ ವಿದ್ಯಾಸಂಸ್ಥೆಯೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ನಮಗೆ ಮಾರ್ಗದರ್ಶಕರಾಗಿದ್ದು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಪ್ರಮುಖವಾದಂಥ ಕಾರ್ಯಕ್ರಮ ಎಲ್ಲ ಚಟುವಟಿಕೆಗಳಿಗೆ ಪೂರಕವಾದಂಥ ಒಂದು ಸಂಘ ಅಂತ ಹೇಳಿದರೆ ವಿದ್ಯಾರ್ಥಿ ಸಂಘ. ಆ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಡಾಕ್ಟರ್ ಮಂಜಯ್ಯ ಅವರು ಗಣಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು. ಈಗಾಗಲೇ ಅವರು ತಿಳಿಯಪಡಿಸಿದ ಹಾಗೆ PMEB ಅದರ ನಿರ್ದೇಶಕರು, ಅಂದರೆ ಯೋಜನೆ ಮೇಲ್ವಿಚಾರಣೆ ಮೌಲ್ಯಮಾಪನ ಮಂಡಳಿ, ಇದರ ನಿರ್ದೇಶಕರು ಅಂತ ಹೇಳಿದರೆ ಬಹಳ ದೊಡ್ಡ ಪೋಸ್ಟ್. ಅದು ಪೋಸ್ಟ್ ಅಂತ ಹೇಳಿದರೆ ಅದು ದೊಡ್ಡ ಕರ್ತವ್ಯ. ರಾತ್ರಿ 10 ಗಂಟೆ ಆಗ್ತದೆ, ಅವರು ಹೇಳ್ತಾರೆ ರಾತ್ರಿ 8 ಗಂಟೆ ತನಕ ನಾನು ಯೂನಿವರ್ಸಿಟಿಯಲ್ಲೇ ಇರ್ತೇನೆ ಅಂತ. ಅಷ್ಟು ಕೆಲಸಗಳಿದೆ ಅದರಲ್ಲಿ. ಅಂತಹ ಒಂದು ಜವಾಬ್ದಾರಿಯುತ ಸ್ಥಾನವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಇರುವಂತಹ, ಈಗಾಗಲೇ ಅವರು ರ್ಯಾಂಕ್ ಪಡೆದ ಬಗ್ಗೆ ಎಲ್ಲ ಹೇಳಿದರು ನೋಡಿ. ತುಮಕೂರು ಎನ್ನುವಂಥ ಒಂದು ಹಳ್ಳಿ ಆಯಿತಾ, ಅಂಥ ಒಂದು ಊರಿನಲ್ಲಿ ಹುಟ್ಟಿ ಮತ್ತೊಂದು ಮಾತು ಹೇಳಿದರು, ನಾನು ಈ ಊರಿನಲ್ಲಿ ಇಲ್ಲಿ ಅನ್ನ ತಿಂದು ಬದುಕ್ತಾ ಇದ್ದೀನಿ, ಅದನ್ನು ಕೂಡ ಮರೀಲಿಲ್ಲ ಅವರು. ಹಾಗಾಗಿ ನಾವು ಹುಟ್ಟಿದ ನೆಲ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಅವರಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡಬೇಕು ಎನ್ನುವಂಥ ಅದ್ಭುತವಾದಂಥ ಸಂದೇಶವನ್ನು ನೀಡಿದಂಥ ಡಾಕ್ಟರ್ ಮಂಜಯ್ಯ ಅವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವರಿಗೆ ಕಿರು ನೆನಪಿನ ಕಾಣಿಕೆಯನ್ನು ನಮ್ಮ ಸಂಚಾಲಕರಾದ ಕಡಂಜ ಸೋಮಶೇಖರ್ ಚೌಟ್ರು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ನಮ್ಮ ಉತ್ತಮ ಅಧ್ಯಾಪಕರು, ಒಳ್ಳೆಯ ಹಾಡುಗಾರರು ಮಂಜಯ್ಯ ಸರ್ ಬರುವಾಗಲೇ ಕೇಳಿದರು ರವಿಶಂಕರ್ ಸರ್ ಇದ್ದಾರಲ್ಲ ಅಂತ. ಅವರ ಬಗ್ಗೆ ಬಹಳ ಪ್ರೀತಿ. ಈಗ ಒಂದು ಹಾಡಿನೋದ್ರೊಂದಿಗೆ ಧನ್ಯವಾದ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ಹಾಡಿದರು ಎಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನಗೆ, ಅದುವೆ ಬಹುಮಾನ. ಇಂದು ಹಾಡಿದರೆ ಎಂದಿನಂತೆಯೇ ಕುಳಿತು ಕೇಳುವಿರಿ ಸಾಕೆ ನಗೆ, ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳುವಿರೆಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೆನು ಮೈದುಂಬಿ ಎಂದಿನಂತೆ.
ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು. ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿರುವ ಸೋಮಶೇಖರ್ ಚೌಟ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಂದಿನ ಈ ಸಮಾರಂಭಕ್ಕೆ ಮೆರುಗನ್ನು ತಂದುಕೊಟ್ಟ ಹಾಗೂ ಒಂದು ಬಡ ವಿದ್ಯಾರ್ಥಿಯಾಗಿ ಎಷ್ಟೊಂದು ಉನ್ನತ ಹುದ್ದೆಗೆ ಏರಬಹುದು ಎನ್ನುವುದನ್ನು ಪ್ರತ್ಯಕ್ಷಿಕವಾಗಿ ತನ್ನ ಜೀವನದ ಅನುಭವವನ್ನು ಹಂಚಿಟ್ಟ ಮಂಗಳೂರು ವಿಶ್ವವಿದ್ಯಾಲಯದ ಕಂಪ್ಯೂಟರ್ ವಿಭಾಗದ ಪ್ರಾಧ್ಯಾಪಕರಾಗಿರುವ ನನ್ನ ಆತ್ಮೀಯರಾಗಿರುವಂಥ ಡಾಕ್ಟರ್ ಮಂಜಯ್ಯ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯನಾಗಿರುವ ಶ್ರೀಮತಿ ಉಷಾಲತಾ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತು ಈ 23-24 ಸಾಲಿನ ನೂತನ ಸರಕಾರದ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದ ಮೊಹಮ್ಮದ್ ಶಾಕಿರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಸಭಾಪತಿಯರಾದ ವರ್ಷ ಅವರಿಗೂ ಹಾಗೂ ವಿರೋಧ ಪಕ್ಷದ ನಾಯಕಿಯಾಗಿರುವ ಸಮೃದ್ಧಿ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿದ್ಯಾರ್ಥಿ ಸರಕಾರದ ಎಲ್ಲ ಮಂತ್ರಿಮಂಡಲದ ಎಲ್ಲ ಮಂತ್ರಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆತ್ಮೀಯರಾಗಿ ಬಂದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸದಾ ಪ್ರೋತ್ಸಾಹ ನೀಡುತ್ತಿರುವಂಥ ಹೊಸಕುರುಳ ಚಾನಲ್ನ ನಿರ್ದೇಶಕರಾಗಿರುವಂಥ ವಿದ್ಯಾಧರ ಶೆಟ್ಟಿ ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಬಿಂಬಿಸುವುದರೊಂದಿಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಈಗಲ್ಲ, ಕಳೆದ 20 ವರ್ಷಗಳಿಂದ ಈಗ 20ನೇ ವರ್ಷದಲ್ಲಿ ಹೊಸಕುರಲ್ ನಡೀತಾ ಇದೆ ಅಂತ ಹೇಳಿದರೆ ಬಹಳ ಹೆಮ್ಮೆಯ ವಿಚಾರ. ಅದಕ್ಕೆ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಈ ಉಳಾಲ ಪರಿಸರದಲ್ಲಿ ಸಂಘಟನೆ ಮಾಡುವುದರೊಂದಿಗೆ ಮೆರುಗುಗೊಳಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿದ್ಯಾಧರ ಶೆಟ್ಟಿ ಅವರ ಇರುವಿಕೆಯನ್ನು ಬಹಳ ಗೌರವದಿಂದ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಅಂತಿಮ ಅಂಗ ಒಂದು ಫೋಟೋ ಸೆಕ್ಷನ್. ಇಲ್ಲಿ